ಅತ್ಯಧಿಕ ಮತಗಳಿಗೆ ರಾಜ್ಯ ಅಥವಾ ಎರಡು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಶೋಕ್ ಕುಮಾರ್ ರೈ ಅವರು ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಸೊ ಇವತ್ತು ಅಶೋಕ್ ಕುಮಾರ್ ರೈ ಅವರು ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದೆರಡು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು. ಸೊ ಟಿಕೆಟ್ನ ಅಧಿಕೃತ ಪಟ್ಟಿ ಘೋಷಣೆ ಆಗಬೇಕಾಗಿದೆ. ಈ ನಡುವೆ ಅಶೋಕ್ ರೈ ಅವರ ಈ ಒಂದು ಓಡಾಟ ಏನಿದೆ ಇದು ಒಂದಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಕೇಳೋಣ ಅವ್ರ ಜೊತೆಗೆ. ಸರ್, ಈಗ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ, ಇದು ಅಭ್ಯರ್ಥಿಯ ನೆಲೆಯ ಅಥವಾ ತಮ್ಮ ವೈಯಕ್ತಿಕ ನೆಲೆಯಲ್ಲ ಹೇಗೆ? ನೋಡಿ, ನಾನು ಮಾಲಿಂಗೇಶ್ವರನ ಭಕ್ತ. ನನ್ನ ಮನಸಂಕಲ್ಪವನ್ನು, ನನ್ನ ಪ್ರಾರ್ಥನೆಯನ್ನು ಮಾಲಿಂಗೇಶ್ವರಲ್ಲಿ ಮಾಡಿಕೊಂಡಿದ್ದೆ. ಅದೇ ರೀತಿ ಮೊನ್ನೆ ನನಗೆ ಒಂದು ದಿವಸ ಮೊದಲು ನನಗೆ ಕಾಂಗ್ರೆಸ್ ಪಕ್ಷದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಹೋಗಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ನಿಮ್ಮ ಅಭ್ಯರ್ಥಿ ಸ್ಥಾನದ ಏನು ಇದಿದೆ ಅದು ಕ್ಲಿಯರ್ ಆಗಿದೆ, ನಿಮ್ಮನ್ನು ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಫೋನಿನ ಮೂಲಕ ನನಗೆ ಕೊಟ್ಟಿದ್ದರು. ಆ ಪ್ರಕಾರ ನನ್ನ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿಂದ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅದೇ ರೀತಿ ಇನ್ನು ಮುಂದಿನ ದಿವಸಗಳಲ್ಲಿ ಇವತ್ತು ಇಲ್ಲದ್ರೆ ನಾಳೆ ಅಧಿಕೃತ ಪಟ್ಟಿ ಬಿಡುಗಡೆ ಆಗ್ತದೆ. ಇವತ್ತು ಸಾಯಂಕಾಲವರೆಗೆ ಅಧಿಕೃತ ಪಟ್ಟಿ ಬಿಡುಗಡೆ ಆಗ್ತದೆ. ಇವತ್ತು 13ನೇ ತಾರೀಕಿನ ನಂತರ ಬಿ ಫಾರ್ಮ್ ಕೊಡಲಿಕ್ಕೆ ಆರಂಭ ಆಗೋದು. ನಾಮಿನೇಷನ್ ಫೈಲ್ ಮಾಡಲಿಕ್ಕೂ 13 ತಾರೀಕು ನಾಳೆಯಿಂದ ಆರಂಭ ಆಗ್ತದೆ. ಇವತ್ತು ಅಧಿಕೃತ ಪಟ್ಟಿ ಬಿಡುಗಡೆ ಆದ ನಂತರ ನಮ್ಮ ಪಾರ್ಟಿ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ಇರೋರನ್ನೆಲ್ಲ ಕರ್ಕೊಂಡು ಪುನಃ ಮಾಲಿಂಗೇಶ್ವರನ ಕ್ಷೇತ್ರಕ್ಕೆ ನಾವು ಬರ್ತೇವೆ. ಎಲ್ಲ ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಎಲ್ಲ ಭೇಟಿ ಕೊಡುವಂಥ ಕಾರ್ಯಕ್ರಮಗಳಿದೆ. ಈಗ ಆರಂಭದಲ್ಲಿ ತಯಾರಿಗಳನ್ನು ಏನಿದೆ, ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟದ್ದು, ಆ ದೇವಸ್ಥಾನಕ್ಕೆ ಹೋಗುವಂಥದ್ದನ್ನು ನಾವು ಮಾಡಿದ್ದೀವಿ. ಅಧಿಕೃತ ಪಟ್ಟಿನ ನಂತರ ಎಲ್ಲ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಜನರನ್ನು ಸೇರಿಸಿಕೊಂಡು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತೇವೆ. ಹಾಗಿದ್ರೆ ಟಿಕೆಟ್ ತಮಗೆ ಪಕ್ಕ ಆಗಿದೆ? ನನಗೆ ಮಾಹಿತಿ ಬಂದಿದೆ. ಇನ್ನು ಪಕ್ಕ ಆಗಲಿಕ್ಕೆ ಅಧಿಕೃತವಾಗಿ ಬಂದ ನಂತರ ಅದನ್ನು ನಾನು ಹೇಳ್ಬೋದು. ಮಾಹಿತಿ ಬಂದ ಪ್ರಕಾರ ನನ್ನ ಕೆಲಸವನ್ನು ಆರಂಭ ಮಾಡಿದ್ದೀನಿ. ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಭೇಟಿಯಿಂದ ಅದು ಆರಂಭ ಆಗಿದೆ ಅಂತ ಹೇಳ್ಬೋದಾ? ಹೌದು. ಎಲ್ಲ ಯಾವುದೇ ಒಳ್ಳೆಯ ಕೆಲಸ ನಾನು ಯಾವಾಗ ಮಾಡುವಾಗ ಅದು ಆ ಮಾಲಿಂಗೇಶ್ವರ ಮತ್ತು ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ತಗೊಂಡು ಮಾಡ್ತೇನೆ. ನನ್ನ ಇವತ್ತಿನಲ್ಲ, ಹಿಂದಿನಿಂದಲೂ ನಾನು ಯಾವುದೇ ಬ್ರಹ್ಮಕಲಶ ಮಾಡುವಾಗಲೂ, ಬೇರೆ ಬೇರೆ ಕಡೆ ಬ್ರಹ್ಮಕಲಶದ ಉಸ್ತುವಾರಿ ತಗೊಳ್ಳುವಾಗಲೂ ನಾನು ಮಾಲಿಂಗೇಶ್ವರ ಮತ್ತು ಮಹಿಷಮರ್ದಿನಿ ಹತ್ರ ಕೇಳಿ ಆ ಕೆಲಸವನ್ನು ಮಾಡ್ತೇನೆ. ಬಹುಶಃ ಅಧಿಕೃತವಾಗಿ ಬಂದ ನಂತರ ಮಾಲಿಂಗೇಶ್ವರ, ಮಹಿಷಮರ್ದಿನಿ, ಚರ್ಚು, ಮಸೀದಿ, ಬೇರೆ ಬೇರೆ ಧರ್ಮದ ದೇವಸ್ಥಾನಗಳಿಗೆ ಮಠಾಧೀಶರ ಹತ್ತಿರ ಹೋಗಿ ಅವರ ಆಶೀರ್ವಾದವನ್ನು ಬೇಡುತ್ತೇನೆ. ಜೊತೆಗೆ ಜನಗಳ ಆಶೀರ್ವಾದವನ್ನು ಬೇಡುತ್ತೇನೆ. ಅಶೋಕ್ ರೈ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಒಂದಷ್ಟು ಪಕ್ಷದ ಒಳಗೆ, ಪುತ್ತೂರು ಕಾಂಗ್ರೆಸ್ನ ಒಳಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇದರ ಬಗ್ಗೆ ಏನು ಹೇಳಿ? ಯಾರೂ ಆ ಥರ ಮಾಡೋದಿಲ್ಲ. ಯಾಕಂದರೆ ಎಲ್ಲ ನಾವು ಒತ್ತಾಯಲ್ಲಿ ಇಷ್ಟರವರೆಗೆ ಮೊನ್ನೆವರೆಗೆ
ನಾವೆಲ್ಲರೂ ಜೊತೆಯಲ್ಲಿ ಕೆಲಸ ಮಾಡಿದವರು, ಎಲ್ಲ ನನಗೆ ಆಶೀರ್ವಾದ ಮಾಡಿದವರೇ. ನಾವೆಲ್ಲ ಮೊನ್ನೆಯಿಂದ ಒಂದು ತಿಂಗಳಿಂದ ಹೇಳ್ಕೊಂಡು ಬಂದಿದ್ದೇನಂತ ಹೇಳಿದ್ರೆ, ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ ನಾವು ಅವರ ಪರವಾಗಿ ಕೆಲಸ ಮಾಡ್ತೀವಿ ಅಂತ. ಮತ್ತು ಎಲ್ಲ ಪಕ್ಷದಲ್ಲಿದ್ದವರು ಎಲ್ಲ ಹಿರಿಯವರು, ಅವರಿಗೆ ಅವರ ಜವಾಬ್ದಾರಿ ಗೊತ್ತಿದೆ. ಏನೋ ಯಾರಾದರೂ ಹೇಳ್ತಾರೆ, ಅದು ಸಹಜ. ಆದರೆ ಯಾರೂ ಆ ಥರ ಕೆಲಸಕ್ಕೆ ಹೋಗಲ್ಲ. ಅವರಿಗೆ ಮುಂದಿನ ಪಕ್ಷದಲ್ಲಿ ಭವಿಷ್ಯ ಇದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಬೇರೆ ಬೇರೆ ಜನಗಳಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಬೇರೆ ಬೇರೆ ಆದ್ಯತೆಗೆ ತಕ್ಕ ಅವರಿಗೆ ಕೆಲಸಗಳನ್ನು ಇಲ್ಲದ್ರೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹಂಚುವಂಥ ಕೆಲಸ ವರಿಷ್ಠರು ಮಾಡ್ತಾರೆ. ಅದರಿಂದ ಅಂಥ ಕೆಲಸಕ್ಕೆ ಯಾರೂ ಹೋಗೋದಿಲ್ಲ ಅಂತ ನಂಬಿದ್ದೀನಿ. ಬಟ್ ನಾವು ಮಾತನ್ನು ಕೊಟ್ಟಿದ್ದೀವಿ ಜನಗಳಿಗೆ, ಆ ಮಾತನ್ನು ನಾನು ಸೇರಿ ಎಲ್ಲರೂ ಮಾತನ್ನು ಕೊಟ್ಟಿದ್ದೀವಿ. ನಾವು ಯಾರು ಅಭ್ಯರ್ಥಿ ಆದರೂ ನಾವು 14 ಜನ ಆಕಾಂಕ್ಷಿಗಳು ಯಾರಿದ್ದಾರೆ ನಾವು ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತೀವಿ ಅನ್ನೋ ವಿಚಾರವನ್ನು ನಾವು ಎಲ್ಲ ಜನಗಳಿಗೆ ಕಾಂಗ್ರೆಸ್ ಪಕ್ಷದ ಇಲ್ಲ ಕಾರ್ಯಕರ್ತರಿಗೆ ಇಲ್ಲ ಜನರಿಗೆ ಆ ವಿಚಾರವನ್ನು ಹೇಳಿದ್ದೀವಿ. ಆ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೇನೆ. 14 ಜನ ಆಕಾಂಕ್ಷಿಗಳಿದ್ರು, ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿದ್ರು. ಅವರೆಲ್ಲರನ್ನು ಕೂಡ ಓವರ್ಟೇಕ್ ಮಾಡಿ ಅಶೋಕ್ ರೈ ಅವರು ಅವಕಾಶವನ್ನು ಹೇಗೆ ಗಿಟ್ಟಿಸಿಕೊಂಡ್ರು? ಪಕ್ಷದ ವರಿಷ್ಠರು ಯಾವುದನ್ನು ನೋಡಿ ತಮ್ಮನ್ನು ಪರಿಗಣಿಸಿದ್ದಾರೆ ಅನ್ನುವಂಥದ್ದು ನೋಡಿ. ಒಂದು ಪಕ್ಷ ಅಂತ ಆಗುವಾಗ ಯಾರಾದರೂ ಒಬ್ಬನಿಗೆ ಸೀಟ್ ಕೊಡಬೇಕು. ಅದನ್ನು ಅರ್ಹತೆಯನ್ನು ತೂಗಿ ಅಳೆಯುವಂಥ ಕೆಲಸ ಮಾಡ್ತಾರೆ. ಅಂದರೆ 2-3 ಸರ್ವೆ ಪ್ರಕಾರ ಮಾಡಿರ್ಬೋದು. ಆ ಸರ್ವೆ ಪ್ರಕಾರ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರಿಗೆ ಕೊಡುವಂಥ ಕೆಲಸವನ್ನು 2-3 ಕಡೆ ಹಂತದಲ್ಲಿ ಅದನ್ನು ಚರ್ಚಿಸಿ AICCಯಲ್ಲಿ ಅದನ್ನು ನಿರ್ಧಾರ ಮಾಡ್ತಾರೆ. ಇದರಲ್ಲಿ ಯಾರು ಅರ್ಹತೆಗೆ ತಕ್ಕ ಸೀಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ನನ್ನ ಕೆಲಸ. ಅಂತೂ ನಾನು ಯಾವುದೇ ರೀತಿಯ ಇದನ್ನು ಮಾಡಲಿಲ್ಲ. ಪಕ್ಷದಿಂದ ನಿಮಗೆ ಸೀಟು ಕೊಡುವ ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾನು ನನ್ನ ಕೆಲಸವನ್ನು ಆರಂಭ ಮಾಡುವ ಇನ್ನು ಸಮಯ ಇಲ್ಲ ಅಂತ ನಾನು ಇವತ್ತು ದೇವಸ್ಥಾನದಿಂದ ಬಂದು ಈ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಹೇಳಿದ್ದೀನಿ. ಜನಗಳ ಹತ್ರ ನಾನು ಇಷ್ಟೇ ಕೇಳೋದು, ನನಗೆ ಅಧಿಕೃತವಾಗಿ ಘೋಷಣೆ ಆಗ್ತದೆ. ಆ ನಂತರ ನೀವು ನಿಮ್ಮ ಅಶೋಕ್ ರೈಗೆ ನೀವು ಆಶೀರ್ವಾದ ಮಾಡಿ, ಅವರಿಗೆ ಸಹಕಾರ ಮಾಡಿ. ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಖಂಡಿತ ಯಾವುದೇ ಒಂದು ಮುಚ್ಚು ಮರೆ ಇಲ್ಲದೆ, ಯಾವುದೇ ಹಿಂದೆ ಮುಂದೆ ನೋಡದೆ, ಖಂಡಿತ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಮುಖಾಂತರ ಈ ಪುತ್ತೂರಿನ ಏಳಿಗೆಯಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಟಿಕೆಟ್ ವಿಚಾರದಲ್ಲಿ ಸ್ಥಳೀಯ ಮುಖಂಡರು ಯಾರಾದರೂ ತಮ್ಮನ್ನು ಅಂದರೆ ತಮ್ಮ ಜೊತೆ ಮಾತುಕತೆ ಮಾಡಿದ್ರಾ? ಏನಾದರೂ ಮಾತುಕತೆ ಆಗಿದೆಯಾ ಸ್ಥಳೀಯ ನಾಯಕರು? ಇಲ್ಲ, ಯಾವುದು ನನ್ನ ಹತ್ರ ಯಾವುದೇ ವಿಚಾರಕ್ಕೆ ಯಾರೂ ಮಾತುಕತೆ ಮಾಡಲಿಲ್ಲ. ಅದು ಈ ಥರ 3 ರೀತಿಯ ಸರ್ವೆಯನ್ನು ಮಾಡುವಂಥ ವಿಚಾರ ನನಗೆ ತಿಳಿದಾಗಿ 3 ರೀತಿಯ ಸರ್ವೆಯನ್ನು ಮಾಡಿದ್ದಾರೆ. ಕರ್ನಾಟಕದಿಂದ 2 ಸರ್ವೆ, AICCಯಿಂದ 1 ಸರ್ವೆ ಮಾಡಿದ್ದಾರೆ. ಅದರ ಮುಖಾಂತರ ತೂಗಿ ಅಳೆದು ಆ ಸೀಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಪ್ರಕಾರ ನನಗೆ ಅಧಿಕೃತವಾಗಿ ಘೋಷಣೆಯಲ್ಲಿ ನಾನು ಅದರ ಮುಖಾಂತರ ಕೆಲಸ ಮಾಡ್ತೇನೆ. ಇನ್ನು ನಾಮಪತ್ರ ಸಲ್ಲಿಕೆಗೆ ದಿನಾಂಕ ಏನಾದರೂ ನಿಗದಿ ಮಾಡಿಕೊಂಡಿದ್ದೀರಾ ಈಗ ಸದ್ಯಕ್ಕೆ? ಯಾವುದಕ್ಕೂ ಅಧಿಕೃತವಾಗಿ ಘೋಷಣೆ ಆದ ನಂತರ ಮುಂದಿನ ಕಾರ್ಯತಂತ್ರವನ್ನು ನಾವು ನಮ್ಮ ಪಾರ್ಟಿಯ ಹಿರಿಯವರು ಏನಿದ್ದಾರೆ, ಅಧ್ಯಕ್ಷರು ಏನಿದ್ದಾರೆ, ಅವರ ಹತ್ರ ಎಲ್ಲ ಚರ್ಚಿಸಿ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಖಂಡಿತ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದು ಅಶೋಕ್ ಕುಮಾರ್ ಇವರು ಹೇಳಿರುವಂತಹ ಮಾತುಗಳು. ಈಗಾಗಲೇ ಪಕ್ಷದ ಮುಖಂಡರು ನನಗೆ ಅಥವಾ ಪಕ್ಷದ ಹೈಕಮಾಂಡ್ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಟಿಕೆಟ್ ಆಗಿದೆ, ನೀವು ನಿಮ್ಮ ಕೆಲಸವನ್ನು ಶುರು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದೇನೆ. ಅದು ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವ ಮೂಲಕ ಆರಂಭ ಆಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. AVG English Medium School located in Arlapadavu, Krishnanagara, Mudnooru, Puttur. Admission open for 2023-24. AVG English Medium School and unit of AVG Educational and Charitable Trust, Arlapadavu, Krishnanagara, Mudnooru, Puttur. Contact 7338085983 94484 85983.